ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿಗೆ 42 ಸೈನಿಕರ ಹತ್ಯೆಯನ್ನ ಖಂಡಿಸಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದಿಂದ ಕಾರ್ಕಳ ತಾಲೂಕು ಘಟಕದಿಂದ ಪುಲ್ಕೇರಿ ಮದ್ರಾಸದಲ್ಲಿ ಪ್ರತಿಭಟನೆ ಹಾಗೂ ಶ್ರದ್ಧಾಂಜಲಿಯನ್ನ ನಡೆಸಲಾಯಿತು। ಈ ಸಂದರ್ಭ ಉಡುಪಿ ಮುಸ್ಲಿಂ ಒಕ್ಕೂಟದ ಉಪಾಧ್ಯಕ್ಷ ಹಾಗೂ ಕಾರ್ಕಳ ಮುಸ್ಲಿಂ ಜಮಾಅತಿನ ಅಧ್ಯಕ್ಷರಾದ ಅಶ್ಫಕ್ ಅಹಮದ್ ರವರು ಮಾತನಾಡಿ, ಇಸ್ಲಾಂ ಭಯೋತ್ಪಾದನೆಯನ್ನ ಖಂಡಿತವಾಗಿ ಖಂಡಿಸುತ್ತದೆ। ನಂತರ ಮಾತನಾಡಿದ ಧರ್ಮಗುರುಗಳಾದ ಮೌಲಾನಾ ರಿಜ್ವಾನ್ ಅಹಮದ್ ಮಾತನಾಡಿ, ಪ್ರತಿಯೊಬ್ಬ ಭಾರತೀಯನಿಗೂ ಅವನ ದೇಶಕ್ಕೋಸ್ಕರ ಪ್ರಾಣತ್ಯಾಗಕ್ಕಾಗಿ ಅವನು ಸಿದ್ಧನಿರಬೇಕು। ದೇಶ ಸಂಕಷ್ಟದ ಕಾಲದಲ್ಲಿ ಇರುವಾಗ ಆತ ದೇಶಕ್ಕೋಸ್ಕರ ತನ್ನ ಸರ್ವ ತ್ಯಾಗಕ್ಕೂ ಸಿದ್ಧನಾಗಿರಬೇಕು ಎಂದು ಹೇಳಿದರು। ನಮ್ಮ ದೇಶದ ಒಂದು ಸೌಹಾರ್ದತೆಯನ್ನು ಕಲುಷಿತಗೊಳಿಸುವಂತ ಈ ಒಂದು ಘೋರ ಕೃತ್ಯ ನಾವು ಎಲ್ಲರೂ ಇವತ್ತು ಖಂಡಿಸ್ತಾ ಇದ್ದೇವೆ। ಮಾತ್ರವಲ್ಲ, ಇದರಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಮದ್ರಾಸದ ಮಕ್ಕಳು 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಮಾಡಿ ವೀರ ಯೋಧರಿಗೆ ನುಡಿ ನಮನವನ್ನ ಸಲ್ಲಿಸಿದ್ರು। ಈ ವೇಳೆ ಕಾರ್ಕಳ ತಾಲೂಕು ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮೊಹಮ್ಮದ್ ಖಾಲಿಕ್, ನಜೀರುದ್ದೀನ್, ಬಿ ಸುಲೈಮಾನ್ ಹಾಜಿ, ಹಸನ್ ಪಾಟ್ನಿ, ಮೊಹಮ್ಮದ್ ಶರೀಫ್ ಮೊದಲಾದವರು ಉಪಸ್ಥಿತರಿದ್ದರು।